ನಮಸ್ಕಾರ ಎಲ್ರಿಗೂ. ಕರಾವಳಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಭೂತಾರಾಧನೆ. ಸೊ ಒಂದಲ್ಲ ಒಂದಿನ ಮಂಗಳೂರು ಕಡೆನೋ ತುಳುನಾಡು ಕಡೆನೋ ಹೋಗಿ ನಾನು ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮೇಲು ಕೀಳು ಭೇದ ನಿಲ್ಲಲು ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸುವರ್ಣ ಸೂಪರ್ ಸ್ಟಾರ್ಗೆ ಹೇಗೆ ವಿಡಿಯೋ ಹಾಕೋದು ಅಥವಾ ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದು, ಹೇಗೆ ವಿಡಿಯೋ ಮಾಡೋದು, ಸೊ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅನ್ನೋಂಥ ವಿಚಾರಗಳ ಕುರಿತು ಇವತ್ತು ಮಾಹಿತಿ ನೀಡಲಿಕ್ಕಿದ್ದೇನೆ. ಸೊ 1 year ಬ್ಯಾಕ್ ನಾನು ಸುವರ್ಣ ಸೂಪರ್ ಸ್ಟಾರ್ಗೆ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅನ್ನೋಂಥ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಹೇಗೆ ವಿಡಿಯೋ ಮಾಡೋದು ಅಂತ ಹೇಳಿರಲಿಲ್ಲ, ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿದೆ ಅಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಗೆ ವಿಡಿಯೋ ಮಾಡೋದು ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗೆ ಆ್ಯಂಡ್ ಹೇಗೆ ನನಗೆ ಎಷ್ಟು ಸಲ ಕಾಲ್ ಬಂತು, ಇವೆಲ್ಲದರ ಕುರಿತಾಗಿ ಇವತ್ತು ಹೇಳಲಿಕ್ಕಿದ್ದೇನೆ. ಸೊ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ನಾನು ಸುವರ್ಣ ಸೂಪರ್ ಸ್ಟಾರ್ಗೆ ಅಪ್ಲೈ ಮಾಡಿರುವಂಥದ್ದು ಒಂದು 3 year ಬ್ಯಾಕ್. ಕೊರೋನಾಕ್ಕಿಂತ ಮುಂಚೆ ಅಪ್ಲೈ ಮಾಡಿದ್ದೆ. ಬಟ್ ನನಗೆ ಆಗ ಕಾಲ್ ಬಂದಿತ್ತು. ಆಗ ಕೊರೋನಾ ಟೈಮ್ ಆಗಿರೋದ್ರಿಂದ ನಾನು ಹೋಗಿರಲಿಲ್ಲ. ಈಗ ನೆಕ್ಸ್ಟ್ ನಾನು ಯಾವಾಗ ಲಾಸ್ಟ್ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ನಾನು ಅಪ್ಲೈ ಮಾಡಿದ್ದೆ. ಜಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಅದು ಅಪ್ರೂವ್ಡ್ ಆಗಿ ಮತ್ತೆ ನನಗೆ ಒಂದು 2-3 ತಿಂಗಳು ಬಿಟ್ಟು ಕಾಲ್ ಬಂದಿದ್ದು. ಸೊ ಇದೇ ಅಕ್ಟೋಬರ್ ಮಂತಲ್ಲಿ ನನಗೆ ಫೈನಲ್ ಕಾಲ್ ಬಂದಿದ್ದು. ಸೊ ಫಸ್ಟಿಗೆ ಅವರು ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಸೊ ಅದಕ್ಕೂ ಮುನ್ನ ಹೇಗೆ ವೀಡಿಯೋ ಮಾಡಿದೆ ಅಂತ ನಾನು ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೇನೆ. ನನ್ನ ಹತ್ರ ಆ ವೀಡಿಯೋ ಇಲ್ಲ. ಸೊ ನಾನು ಅದನ್ನು ಸ್ಯಾಂಪಲ್ ಮಾಡಿ ತೋರಿಸ್ತೇನೆ ಹೇಗೆ ವೀಡಿಯೋ ಮಾಡೋದು ಅಂತ, ಹೇಗೆ ವೀಡಿಯೋ ಮಾಡಿದವರು ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋಂಥ ಒಂದು ವಿಚಾರ. ಸೊ ಸೆಲ್ಫಿ ವಿಡಿಯೋ ಮಾಡೋದಾದರೆ ಸೆಲ್ಫಿ ವಿಡಿಯೋ ಮಾಡಿ, ಅಥವಾ ಏನಾದರೂ ಕ್ರಿಯೇಟಿವಿಟಿಯಿಂದ ವಿಡಿಯೋ ಮಾಡೋದಾದರೆ ಕ್ರಿಯೇಟಿವಿಟಿಯಿಂದ ಮಾಡಿ. ಸೊ ನಾನು ಸೆಲ್ಫಿ ವಿಡಿಯೋ ಮಾಡಿ ಕಳಿಸಿದ್ದು. ಸೊ ನಾನೇನಂತ ಹೇಳಿದೆ ಅಂತ ಹೇಳಿದ್ರೆ ಈ ಥರ ಹೇಳಿದೆ. ಸೊ ಹಾಯ್, ನಮಸ್ತೆ, ನಾನು ಕವಿತಾ ಮಾಣಿ. ನಾನು ಖಾಸಗಿ ನ್ಯೂಸ್ ಚಾನಲಲ್ಲಿ ಆ್ಯಂಕರ್ ಆಗಿ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ, ನ್ಯೂಸ್ ಆ್ಯಂಕರ್ ಆಗಿ, ಪ್ರೋಗ್ರಾಮರ್ ಆಗಿ ಆ್ಯಂಡ್ ಸ್ಕ್ರಿಪ್ಟ್ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಹಾಬೀಸ್ ಏನಂತ ಹೇಳಿದರೆ ಆ್ಯಂಕರಿಂಗ್ ಮಾಡೋದು. ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ನನಗೆ ತುಳು ನಾಟಕ ರಂಗಭೂಮಿಯಲ್ಲಿ 5 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ನಟಿಸಿದಂಥ ಅನುಭವ ಕೂಡ ಇದೆ. ಸಣ್ಣ ಪಾತ್ರದಲ್ಲಿ ನಟಿಸಿದಂತಹ ಅನುಭವ ಕೂಡ ಇದೆ. ಕೆಲವು ಫಿಲ್ಮಿಗೆ ಡಬ್ಬಿಂಗ್ ಕೂಡ ಮಾಡಿದ್ದೇನೆ. ಆ್ಯಂಡ್ ಡ್ಯಾನ್ಸ್ ಇಂಟ್ರೆಸ್ಟ್ ಇದೆ, ಸಂಗೀತ ಇಂಟ್ರೆಸ್ಟ್ ಇದೆ. ಸೊ ಇದು ನನ್ನ ಹಾಬೀಸ್. ಓಕೆ, ಇಷ್ಟು ವಿಡಿಯೋ ಮಾಡಿ ಕಳಿಸಿದೆ ನಾನು. ಅದಕ್ಕೆ ನಾನು ಏನಂದರೆ ನಾಟಕ ರಂಗಭೂಮಿದಾಗುವಾಗ ನಾಟಕಕ್ಕೆ ರಿಲೇಟೆಡ್ ಫೋಟೋ ಹಾಕಿದ್ದೆ, ಅಲ್ಲಿ ಎಡಿಟಿಂಗ್ ಮಾಡಿ ಹಾಕಿದ್ದೆ. ಮತ್ತು ಡಬ್ಬಿಂಗಿದಾಗುವಾಗ ಡಬ್ಬಿಂಗಿದ್ದು ವೀಡಿಯೋ ಹಾಕಿದ್ದೆ ನಾನು. ಮತ್ತು ಆ್ಯಂಕರಿಂಗಿದಾಗುವಾಗ ಆ್ಯಂಕರಿಂಗ್ ವೀಡಿಯೋ ಹಾಕಿದ್ದೆ. ಪ್ರೋಗ್ರಾಮ್ ಇದ್ದಾಗುವಾಗ ಪ್ರೋಗ್ರಾಮ್ ವೀಡಿಯೋ ಹಾಕಿದ್ದೆ. ಸೊ ಹಾಗಾಗಿ ನನಗೆ ಅಕ್ಟೋಬರಲ್ಲಿ ಕಾಲ್ ಬಂತು. ಕವಿತಾ ಅವರ ಅಂತ ಕೇಳಿದರು. ಹೌದು, ಯಾರು ಮಾತಾಡ್ತೀರ? ನಾನು ಅನ್ನೋನ್ ನಂಬರ್ ರಿಸೀವ್ ಮಾಡೋದು ತುಂಬ ಕಡಿಮೆ. ಅವತ್ತು ಕಾಲ್ ರಿಸೀವ್ ಮಾಡಿದೆ. ಯಾವುದೋ ಒಂದು ಫ್ರಾಡ್ ಕಾಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಸುವರ್ಣ ಸೂಪರ್ ಸ್ಟಾರಿಂದ ಕಾಲ್ ಮಾಡ್ತಿರೋದು ಅಂತ ಹೇಳಿದರು. ಹೌದಾ, ಹೇಳಿ ಅಂತ ನಾನು ನಾರ್ಮಲಾಗಿ ಮಾತಾಡಿದೆ. ಸೊ ಹೌದಾ, ಹೇಳಿ ಅಂತ ಹೇಳಿದೆ. ಸೊ ಆಗ ಅವರು ಹೇಳಿದರು, ಏನು ಎಕ್ಸೈಟ್ಮೆಂಟ್ ಏನಿಲ್ಲ, ಸುವರ್ಣ ಸೂಪರ್ ಸ್ಟಾರಿಂದ ಕಾಲ್ ಮಾಡ್ತಿದ್ರೆ ಗೊತ್ತಾಯ್ತಾ? ನೀವು ನಿಜ ಹೇಳ್ತಿದ್ರೆ ಸುಳ್ಳು ಹೇಳ್ತಿದ್ದೀರಾ ಅಂತ ಕೇಳಿದೆ ನಾನು ಫಸ್ಟಿಗೆ. ಸೊ ನಾವು ನಿಜವೇ ಹೇಳ್ತಾ ಇದ್ದೇವೆ, ನಾನು ಮಂಗಳೂರು ಇದಕ್ಕೆ ಸಂಬಂಧಪಟ್ಟವಳು. ಸೊ ಈ ಥರ ನೀವು ಅಪ್ಲೈ ಮಾಡಿದ್ವಿ. ಸೊ ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಅಂತಂದರೆ ನಿಮ್ಮ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಕೇಳಿದರು. ಸೊ ನಾನು ಕಳಿಸಿದ್ದು ಮದುವೆಗಿಂತ ಮುಂಚೆ. ಅದು ಕಾಲ್ ಬಂದಾಗ ನನಗೆ ಮದುವೆ ಆಗಿತ್ತು. ಅಕ್ಟೋಬರಲ್ಲಿ ಮದುವೆ ಆಗಿತ್ತು, ಅಂದರೆ ಮೇಯಲ್ಲಿ ನನಗೆ ಮದುವೆ ಆಗಿತ್ತು. ಸೊ ಕಾಲ್ ಬಂದಾಗಿತ್ತು. ಸೊ ಅವ್ರ ಹತ್ರ ಹೇಳಿದ್ರೆ ನನಗೀಗ ಮ್ಯಾರೇಜ್ ಆಗಿದೆ. ಸೊ ಮತ್ತು ನನ್ನ ಅಪ್ಪ ಅಮ್ಮನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ತುಂಬ ಇನ್ಫಾರ್ಮೇಷನನ್ನು ಕೇಳಿದರು. ಆ್ಯಂಡ್ ನಂತರ ಓಕೆ, ಇನ್ನೆರಡು ಕಾಲ್ ಬರುತ್ತೆ. ಒಂದು ಕಾಲ್ ಇನ್ನೊಂದು ಸಲ ನಿಮಗೆ ಈ ಥರ ಇನ್ಫಾರ್ಮೇಷನ್ ಕೇಳ್ತಾರೆ. ಫೈನಲ್ ಕಾಲ್ ನಿಮಗೆ ಅಲ್ಲಿಗೆ ಕರೀತಾರೆ. ಸೊ ಫೈನಲ್ ಕಾಲ್ ಅದಾಗಿರುತ್ತೆ ಅಂತ ಹೇಳಿದರು. ಓಕೆ ಅಂತ ಅವರ ನಂಬರ್ ಕೂಡ ಸೇವ್ ಮಾಡ್ಕೊಂಡಿದ್ದೆ. ಮತ್ತು ಅವರು ಕೆಲವೊಂದು ಫೋಟೋಸ್ ಅದು ಇದು ಅಂತೆಲ್ಲ ಕಳಿಸ್ಲಿಕ್ಕೆ ಹೇಳಿದರು, ಕಳಿಸಿದ್ದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಲ ಕಾಲ್ ಬಂತು. ಕಾಲ್ ಬಂದಾಗ ಅವರು ಕೂಡ ಅದು ಸೇಮ್ ಇನ್ಫಾರ್ಮೇಷನ್ ಕೇಳಿದರು. ಏನಾದರೂ ವಿಚಾರಗಳಿದೆಯಾ ಅಂದರೆ ಹೇಳುವಂತಹ, ನಿಮಗೆ ಲೈಫಲ್ಲಿ ಸೂಪರ್ ಸ್ಟಾರ್ ಆ ಥರ ಏನಾದರೂ ಹೇಳುವಂತಹ ವಿಚಾರಗಳೇನಾದರೂ ಇದೆಯಾ ಅಂತ ಕೇಳಿದ್ರು. ಸೊ ನನಗೆ ಆ ಟೈಮಲ್ಲಿ ಇದ್ದದ್ದು ಅಂತ ಹೇಳಿದರೆ ನನ್ನ ತಮ್ಮನ ವಿಚಾರದ ಬಗ್ಗೆ. ಸೊ ಅದನ್ನು ನಾನು ಹೇಳಿದ್ದೆ ಕೂಡ, ಇದು ನನ್ನ ತಮ್ಮನ ಆಸೆ ಅಂತ ಕೂಡ ಹೇಳಿದೆ.
ವಾಟ್ಸಪ್ಪಲ್ಲಿ ಮೆಸೇಜ್ ಏನೂ ಇರಲಿಲ್ಲ. ಲಾಸ್ಟಿಗೆ ಒಂದು ಮೆಸೇಜ್ ಬರುತ್ತೆ ಯಾವಾಗ ಗೊತ್ತಾ, ನಾನು ಅಕ್ಟೋಬರ್ 11ಗೆ ಬ್ಯಾಂಗ್ಳೂರಿಗೆ ಹೋಗಿದ್ದು, 12ಗೆ ಶೂಟಿಂಗ್ ಇದ್ದದ್ದು, 13ಗೆ ವಾಪಸ್ ಬಂದಿದ್ದೇನೆ. ನನಗೆ ಕಾಲ್ ಬಂದಿದ್ದು ಯಾವಾಗ ಅಂತ ಹೇಳಿದರೆ 11th ಅಂತ ಇದ್ದರೆ ನನಗೆ ಕಾಲ್ ಬಂದಿದ್ದು ಅಕ್ಟೋಬರ್ 10ಗೆ ಕಾಲ್ ಬಂತು, ಮೆಸೇಜ್ ಬಂತು. ಅಕ್ಟೋಬರ್ 10ಗೆ ಮೆಸೇಜ್ ಬಂತು. ಹಸ್ಬೆಂಡ್ ಕೂಡ ಬರಬೇಕು, ಕಂಪಲ್ಸರಿ ಹಸ್ಬೆಂಡ್ ಕೂಡ ಬರಬೇಕು. ದೀಪಾವಳಿ ಆಗಿರೋದ್ರಿಂದ ದೀಪಾವಳಿ ಸೆಲೆಬ್ರೇಷನ್ ಇದೆ, ಬಾಗಿನ ಕೊಡುವಂಥದ್ದೆಲ್ಲ ಇದೆ. ಆ್ಯಂಡ್ ಡ್ರೆಸ್ ಯಾವುದು ಹಾಕ್ತೀರಾ ಅದರ ಫೋಟೋ ಕಳಿಸ್ಬೇಕು, ನೀವು ಹಾಫ್ ಸಾರಿ ಉಡಬೇಕು ಅಂತ ಹೇಳಿದರು. ಆ್ಯಂಡ್ ಅದರದೆಲ್ಲ ಇತ್ತು ನಮಗೆ. ಅಮ್ಮ ಯಾರೆಲ್ಲ ಬರ್ತಿದ್ದಾರೆ, ಎಷ್ಟು ಜನ ಇದ್ದಾರೆ ಎಲ್ಲವನ್ನು ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಎಲ್ಲ ಮೆಸೇಜ್ ಮಾಡಿದೆ ನಾನು. ನನಗೆ ಖುಷಿ ಆಯಿತು. ಹಸ್ಬೆಂಡ್ ಜೊತೆ ಹೇಳೋದು ಫಸ್ಟಿಗೆ ಸ್ವಲ್ಪ ಬೇಡ, ನನಗೆ ನರ್ವಸ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿದರು. ನಿಮಗೆ ಸ್ಟೇಜಿಗೆ ಬರಲಿಕ್ಕಿಲ್ಲ, ಬರೀ ನನಗೆ ಮಾತ್ರ, ನೀವು ಬನ್ನಿ ಅಂತ ಹೇಳಿ ಹೇಗಾದರೂ ಒತ್ತಾಯ ಮಾಡಿ ನಾನು ಅಮ್ಮನಿಗೆ ಹೇಳಿದೆ. ಮೊದಲು ನನಗೆ ಕಾಲ್ ಬಂದಿದೆ, ಕನ್ಫರ್ಮ್ ಬರ್ಬೋದು ಅಂತ ಅನಿಸುತ್ತೆ. ಸೊ ಅಮ್ಮ ಯಾವುದಕ್ಕೂ ಪ್ರಿಪೇರ್ ಆಗಿರಿ ಅಂತ ಹೇಳಿದೆ. ಅಮ್ಮನಿಗೆ ಕಾಲ್ ಮಾಡಿದೆ, ಖುಷಿ ಆಯಿತು ಎಲ್ರಿಗೂ ಕೂಡ. ಚಿಕ್ಕಮ್ಮನಿಗೆ, ಚಿಕ್ಕಮ್ಮನ ಮಗಳಿಗೆ ಎಲ್ರಿಗೂ ಕೂಡ ಕಾಲ್ ಮಾಡಿದೆ. ತುಂಬ ಖುಷಿ ಆಯಿತು. ಅಂದರೆ ಎಷ್ಟು ಖುಷಿ ಅಂತ ಹೇಳಿದರೆ, ಆ ಒಂದು ಟಿ ವಿ ಚಾನಲಲ್ಲಿ ಅಂದರೆ ಸ್ಟೇಟ್ ಚಾನಲಲ್ಲಿ ಬರೋದು ಅಂತ ಹೇಳಿದ್ರೆ ಈಗ ಖುಷಿ ಅಲ್ಲ, ಅದು ಕೂಡ ಒಂದು ಫೇಮಸ್ ರಿಯಾಲಿಟಿ ಶೋ ಅಲ್ವಾ. ಹಾಗಾಗಿ ತುಂಬ ಖುಷಿಯಾಗಿತ್ತು. ಇಮಿಡಿಯೇಟ್ ಆಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ವಿ. ಮರುದಿವಸ ರಜೆ ಹಾಕಿದೆ, 3 ದಿವಸ ರಜೆ ಕೂಡ ಹಾಕಿದೆ. ಎಲ್ರಿಗೂ ಕೂಡ ಹೇಳಿದೆ, ಸೊ ನಾನು ಹೋಗ್ತಿದ್ದೇನೆ ಅಂತ. ಎಲ್ರಿಗೂ ಕೂಡ ಖುಷಿ ಆಯಿತು. ಡ್ರೆಸ್ ಏನು ಮಾಡೋದು, ಅವ್ರು ಹೇಳಿದರು ಮದುವೆಗೆ ಸಂಬಂಧಪಟ್ಟಾಗಿ ಡ್ರೆಸ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಕೂಡ ನಾವು ಡ್ರೆಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು 11ಗೆ ಬ್ಯಾಂಗ್ಳೂರಿಗೆ ಹೊರಟು 12ಗೆ ಬೆಳಿಗ್ಗೆ ರೀಚ್ ಆದ್ವಿ. ಆಗ ನನ್ನ ಅಣ್ಣ ಅತ್ತಿಗೆ ತುಂಬ ಹೆಲ್ಪ್ ಮಾಡಿದ್ರು ಅಲ್ಲಿ. ಅಂತ ಅವರ ಮನೆಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ನಂತರ ನಾವು ಶೂಟ್ ಪ್ಲೇಸ್ಗೆ ಹೋಗಿ, ಎಲ್ಲಿ ಹೋಗಿ ಶೂಟ್ ಪ್ಲೇಸ್ ಹೇಳಿದರು, ಜಿ ಕನ್ನಡ ಸ್ಟುಡಿಯೋ ಅಂತೆ. ಈಗ ನನಗೆ ನೆನಪಿಲ್ಲ, ಅಂದರೆ 1 ವರ್ಷ ಆಯ್ತಲ್ವಾ. ಸೊ ಕ್ಯಾಬ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ನಮಗೆ ಅಂದರೆ 10 ಗಂಟೆ ಒಳಗೆ ಬರಲಿಕ್ಕೆ ಹೇಳಿದರು. ಚಹಾ ತಿಂಡಿ ಎಲ್ಲ ಇತ್ತಲ್ಲಿ. ಸೊ ನೆಕ್ಸ್ಟ್ ಮೇಕಪ್ ಎಲ್ಲ ಅವರೇ ಮಾಡ್ತಾರೆ, ಅಗ್ರಿಮೆಂಟ್ ಸೈನ್ ಮಾಡಲಿಕ್ಕಿರುತ್ತೆ. ಆ್ಯಂಡ್ ಕೆಲವೊಂದು ಪ್ರಾಕ್ಟೀಸ್ ಮಾಡಲಿಕ್ಕಿರುತ್ತೆ, ಹೇಗೆ ಮಾಡಬೇಕು ಏನಿರುತ್ತೆ ಅಂತ. ಅಲ್ಲಿ ಡ್ಯಾನ್ಸ್ ಮಾಡಲಿಕ್ಕಿರುತ್ತೆ ಅಲ್ಲ, ಫಸ್ಟ್ ಎಂಟ್ರಿ ಡ್ಯಾನ್ಸ್, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಲಿಕ್ಕಿತ್ತು ಹೇಗೆ ಅಂತ. ಸೊ ಅದನ್ನೆಲ್ಲ ಆದ ನಂತರ ಅಲ್ಲೇನು ಗೊತ್ತಾ, ನೀವು ಕೆಲವರು ಕೇಳಿದರು ನನ್ನ ಹತ್ರ. ನನ್ನ ಟಾಪಿಕ್ ಇದ್ದದ್ದು ಅಂದರೆ ಕನ್ನಡ, ನುಡಿಗನ್ನಡ ಉಂಟಲ್ವ, ಅದರಲ್ಲಿ ನನ್ನ ಟಾಪಿಕ್ ಇದ್ದದ್ದು ಭೂತಾರಾಧನೆ ಅಂತ. ಬಟ್ ಅದೇನು ಗೊತ್ತಾ, ಅದು ನಾವೇ ಟಾಪಿಕ್ ಚೂಸ್ ಮಾಡಲಿಕ್ಕೆ. ನಾನು ಹೇಳಿದೆ ನನಗೆ ಆ್ಯಂಕರಿಂಗಿಗೆ ಸಂಬಂಧಪಟ್ಟಾಗಿ ಏನಾದರೂ ಮಾತಾಡ್ತಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಅದು ಬೇಡ, ನೀವು ಭೂತಾರಾಧನೆಗೆ ಸಂಬಂಧಪಟ್ಟಾಗಿ ಮಾತಾಡಿ ಅಂತ. ಸೊ ನಾನು ಫಸ್ಟಿಗೆ ಪ್ರಿಪೇರ್ ಆಗಿದ್ದೆ. ಸೊ ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಮಾತಾಡಲಿಕ್ಕೆ ಆಯಿತು. ನಮಸ್ಕಾರ ಎಲ್ರಿಗೂ. ಕರಾವಳಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಭೂತಾರಾಧನೆ. ಸೊ ನೆಕ್ಸ್ಟ್ ನನಗೆ ಟಾಸ್ಕಲ್ಲಿ ಅಷ್ಟು ನನಗೆ ಆ್ಯಕ್ಟಿವಿಟಿ ಅಂದರೆ ಹೇಗೆ ಹೇಳೋದು, ಮಾತಾಡೋದ್ರಲ್ಲಿ ಓಕೆ, ಈ ಆಟ ಆಡೋದ್ರಲ್ಲೆಲ್ಲ ನಾನು ಸ್ವಲ್ಪ ಹಿಂದೆ. ಸೊ ಹಾಗಾಗಿ ಲಾಸ್ಟ್ ಏನಂಗೆ ಇದು ಮಾಡೋಕ್ಕಾಗಲಿಲ್ಲ. ಅಂದರೆ ಲಾಸ್ಟ್ ಫೈನಲ್ ಆಗಿ ನಾನು ಸೆಕೆಂಡ್ ಪ್ಲೇಸ್ಗೆ ಬಂದಿದ್ದೆ. ಆ್ಯಂಡ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ರು, ನನ್ನ ಲೈಫ್ ಸೂಪರ್ ಸ್ಟಾರ್ ಯಾರು ಅಂತ ಕೇಳಿದರು. ನನಗೆ ನನ್ನ ತಾಯಿ ಬಗ್ಗೆ, ನನ್ನ ತಮ್ಮನ ಬಗ್ಗೆ, ನನ್ನ ಗಂಡನ ಬಗ್ಗೆ ಒಂದು ಹೇಳಿಕ್ಕೆ ಒಂದು ವೇದಿಕೆ ಬೇಕು ಅಂತ ಇತ್ತು. ಸೊ ಚೆನ್ನಾಗಿ ಯೂಸ್ ಮಾಡಿಕೊಂಡೆ ಆ ವೇದಿಕೆಯನ್ನು. ನನ್ನ ಅಮ್ಮ ಅಂತೂ ತುಂಬ ಎಮೋಷ್ನಲ್ ಆದರು, ತಮ್ಮ ಕೂಡ ತುಂಬ ಎಮೋಷ್ನಲ್ ಆಗಿದ್ದಾರೆ. ಆ್ಯಂಡ್ ನನಗೆ ಅಲ್ಲಿ ಮೆಮೊರೇಬಲ್ ಅಂತ ಹೇಳಿದರೆ ದೀಪಾವಳಿ ಸೆಲೆಬ್ರೇಷನ್. ಅವ್ರು ಬಂದು ಹೇಳಿದರು ಬಾಗಿನ ಕೊಡಲಿಕ್ಕಿದೆ, ಸೊ ನಿಮಗೆ ತಂದೆ ಇಲ್ಲ ಅಲ್ವಾ, ಹಾಗಾಗಿ ಶಾಲಿನಿ ಮೇಡಮ್ ಅವರು ನಿಮಗೆ ಬಾಗಿನ ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೆ ನಾನೊಂದು ರಿಕ್ವೆಸ್ಟ್ ಮಾಡಿದೆ ಅವ್ರ ಹತ್ರ. ನನಗೆ ನಮ್ಮ ಮದುವೆ ಟೈಮಲ್ಲಿ ಕೂಡ ನನ್ನ ತಾಯಿ ನನ್ನಿಂದ ದೂರನೇ ಇದ್ದರು. ಅವರು ಗಂಡ ಇಲ್ಲ ಅನ್ನುವಂಥ ಒಂದು ಕಾರಣಕ್ಕೆ, ವಿಧವೆ ಅನ್ನುವಂಥ ಒಂದು ಕಾರಣಕ್ಕೆ. ಹಾಗಾಗಿ ನನಗೆ ನನ್ನ ತಾಯಿಯೇ ನನಗೆ ಬಾಗಿನ ಕೊಡಬೇಕು, ಅವರೇ ಅರಿಶಿನ ಕುಂಕುಮ ಕೊಡಬೇಕು, ಅವರೇ ಹೂವು ಮುಡಿಸ್ಬೇಕು, ಆಗ ನನಗೆ ತುಂಬ ಖುಷಿ ಆಗುತ್ತೆ ಅಂತ. ಸೊ ಅವರಿಗೂ ಕೂಡ ಖುಷಿ ಆಯಿತು. ಸೊ ಇದು ಒಳ್ಳೆಯದುಂಟು ಅಂತ ಹೇಳಿದರು. ಸೊ ಫಸ್ಟ್ ಟೈಮ್ ಅನಿಸುತ್ತೆ ಒಂದು ಜೀವನದಲ್ಲಿ ಅಮ್ಮ ಅಷ್ಟು ಖುಷಿಯಾಗಿದ್ದು, ಅಂದರೆ ಅಷ್ಟೇ ಅತ್ತಿದ್ದಾರೆ ಕೂಡ ಖುಷಿಯಾಗಿತ್ತು ಅವರಿಗೆ, ಮಗಳಿಗೆ ಅರಿಶಿನ ಕುಂಕುಮ ಕೊಡ್ತಿದ್ದಾರೆ ಅಂತ. ಅವರಿಗೆ ಬೇಸರ ಇರ್ಬೋದು, ಗೊತ್ತಿಲ್ಲ. ಆ್ಯಂಡ್ ನನಗೆ ಅಂತೂ ತುಂಬ ಖುಷಿ ಆಯಿತು. ಆ ವೇದಿಕೆಯಲ್ಲಿ ನನಗೆ ಅಮ್ಮ ಅರಿಶಿನ ಕುಂಕುಮ ಕೊಟ್ಟರು, ಅದು ಕೂಡ ದೀಪಾವಳಿ ಬಾಗಿನ. ಎಲ್ರಿಗೂ ಕೂಡ ಅವರವರ ಮನೆಯವರು ತಂದಿದ್ದರು ಬಾಗಿನ ಎಲ್ಲ. ಆದರೆ ನಮಗೆ ವಿಷಯ ಗೊತ್ತಿರಲಿಲ್ಲ ಈಗ ಬಾಗಿನ ಅದೆಲ್ಲ ಉಂಟು ಅಂತ. ಆ್ಯಂಡ್ ನಮಗೆ ಸುವರ್ಣ ಸೂಪರ್ ಸ್ಟಾರ್ ಕಡೆಯಿಂದಲೇ ಬಾಗಿನ ಕೊಟ್ಟಿದ್ದಾರೆ, ಸಾರಿ ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಅಲ್ಲಿ ಶಾಲಿನವರೊಂದು ಮಾತು ಹೇಳ್ತಾರೆ, ಅವರು ಹೇಗೆ ನಿಮಗೆ
ಅಪ್ಪ ಅಮ್ಮನ ಸ್ಥಾನ ತುಂಬಿದರೆ, ನಾನು ಅಕ್ಕನ ಸ್ಥಾನದಲ್ಲಿ ನಿಂತು ನಿಮಗೆ ಆಶೀರ್ವಾದ ಮಾಡ್ತಿದ್ದೇನೆ ಅಂತ ಹೇಳಿದ್ರು. ಅದು ಕೂಡ ತುಂಬ ಖುಷಿ ಆಯ್ತು ನನಗೆ. ಅಕ್ಕನ ಸ್ಥಾನದಲ್ಲಿ ನಿಂತಿದ್ದಕ್ಕೆ ಅವರ ಕೂಡ ಆಶೀರ್ವಾದ ನಾನು ಪಡ್ಕೊಂಡೆ. ಆ್ಯಂಡ್ ಲೈಫ್ನ ಸೂಪರ್ ಸ್ಟಾರ್ ಯಾರು ಅಂತ ಕೇಳಿದರು. ನನ್ನ ತಮ್ಮ ನನ್ನನ್ನು ತುಂಬ ಕಷ್ಟಪಟ್ಟು ಮದುವೆ ಮಾಡಿಸಿದ್ದಾನಲ್ವ. ಸೊ ಹಾಗಾಗಿ ನಿಮಗೆ ಅವನ ಬಗ್ಗೆ ಹೇಳಬೇಕು ಅಂತ ಇತ್ತು. ನಾನು ಅವನ ಒತ್ತಾಯದಿಂದ ಕರ್ಕೊಂಡು ಹೋಗಿದ್ದು, ನೀನು ಬರ್ಬಾ, ನಿಮಗೆ ಸರ್ಪ್ರೈಸ್ ಅಂತ. ಬಟ್ ಅವನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವನ ಬಗ್ಗೆ ನಾನು ಹೇಳ್ತೇನೆ ಅಂತ. ನನ್ನ ಲೈಫ್ನ ಸೂಪರ್ ಸ್ಟಾರ್ ನಿಜವಾಗ್ಲೂ ನನ್ನ ತಮ್ಮ ಗುರುಪ್ರಸಾದ್ ಅಂತ. ನಾವು ಅವನ ಕರೆಯೋದು ಅಪ್ಪು ಅಂತ. ಸೊ ಅವನೇ ನನ್ನ ಲೈಫ್ನ ಸೂಪರ್ ಸ್ಟಾರ್ ಅಂತ ಹೇಳಿದೆ, ಫಸ್ಟ್ ಸೂಪರ್ ಸ್ಟಾರ್. ಸೊ ನನ್ನ ತಮ್ಮ ಹೋದ ತಮ್ಮ ಕೂಡ ಸೂಪರ್ ಸ್ಟಾರ್ ಅಂತ ಹೇಳಿದೆ. ಅವನ ಬಗ್ಗೆ ಸ್ವಲ್ಪ ಮಾತಾಡಿದೆ. ಆ್ಯಂಡ್ ನನ್ನ ತಾಯಿ ಬಗ್ಗೆ ಮಾತಾಡಿದೆ, ನನ್ನ ಹಸ್ಬೆಂಡ್ ಬಗ್ಗೆ ಮಾತಾಡಿದೆ. ಅವರೇ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ನನ್ಗೆ 2 ಕಣ್ಗಳಂತಿರೋ ನನ್ನ ತಮ್ಮಂದಿರು ಡ್ಯಾನ್ಸ್ ಮಾಡಿಸಿದ್ರು, ಆಟ ಆಡಿಸಿದ್ರು. ತುಂಬ 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 ಎಂಜಾಯ್ ಮಾಡಿದ್ವಿ. ಕಂಗೊಳಿಸಬೇಡ ಹೇಳದೆ ಹೇಗೋ ಜೊತೆಯಾಗಿ ತುಂಬಾ ಪ್ರೋಗ್ರಾಮ್ ಯಾವಾಗ ಗೊತ್ತಾ, ಮಧ್ಯಾಹ್ನ ಸ್ಟಾರ್ಟ್ ಆಗಿದೆ. ಒಂದು 2 to 3 ಅವರ್ ಶೂಟಿಂಗ್ ಆಗಿದೆ. ನಮಗೆ ಎಲ್ಲದಕ್ಕೂ ರಿಹರ್ಸಲ್ ಇರುತ್ತೆ. ಆ್ಯಂಡ್ ನಂತರ ಅದು ಏನು ಶೂಟ್ ಮಾಡೋದು. ಸೊ ಅದಕ್ಕಿಂತ ಮುಂಚೆ ರಿಹರ್ಸಲ್ ಇರುತ್ತೆ. ಆ್ಯಂಡ್ ಎಲ್ಲ ವಿಚಾರಗಳನ್ನ ಹೇಳಿದೆ ಅಂದ್ಕೊಳ್ತೇನೆ, ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೇನೆ. ಇಷ್ಟೇ ಹೇಳಿಕ್ಕಿರೋದು ಇಷ್ಟೇ. ಆ್ಯಂಡ್ ನನಗೆ 3 ಸಲ ಕಾಲ್ ಬಂದಿದೆ. ನಾನು ಅಪ್ಲೈ ಮಾಡಿದ್ದು ಮಾರ್ಚಲ್ಲಿ, ನನಗೆ ಕಾಲ್ ಬಂದಿದ್ದು ಅಕ್ಟೋಬರಲ್ಲಿ. ಈ ಕಾಲ್ ಕೂಡ ನನಗೆ ಅಕ್ಟೋಬರಲ್ಲಿ ಬಂದಿದ್ದು. ಆ್ಯಂಡ್ ಏನು ವಿಡಿಯೋ ಮಾಡೋದು ಹೇಗೆ ಅಂತ ಹೇಳಿದರೆ, ನಮ್ಮ ಪರ್ಸ್ನಲ್ ನಾವು ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದರೆ ಅದನ್ನು ಹೇಳಿದರೆ ಬೇಗ ಎಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ, ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳಿ. www.swansuperstar.com ಅದಕ್ಕೊಂದು ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಿಮಗೆ ಬರುತ್ತೆ. ಸೊ ಅದನ್ನು ಫಿಲಪ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದರೆ ಆಯಿತು. ಸೊ ನಾನು ಅದನ್ನು ಕಂಪ್ಲೀಟ್ ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಹಾಕ್ತೇನೆ ನಿಮಗೆ. ಸೊ ಕಂಪ್ಲೀಟಾಗಿ ಎಲ್ಲ ಹೇಳಿದ್ದೇನೆ ಅಂದ್ಕೊಳ್ತೇನೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಮೆಂಟಲ್ಲಿ ನಾನು ಆನ್ಸರ್ ಮಾಡ್ತೇನೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆದಷ್ಟು ಸಪೋರ್ಟ್ ಮಾಡಿ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನನಗೆ ತುಂಬ ಖುಷಿಯಾಗುತ್ತೆ, ಇಲ್ಲಿಂದ ರೆಸ್ಪಾನ್ಸ್ ಬರುವಾಗ ತುಂಬ ಖುಷಿಯಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್.